ಚಿಕ್ಕಎರ್ಮಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊಂದಾಡು ಎಂಬಲ್ಲಿ ಗಣಿ ಇಲಾಖೆಯ ಅನುಮತಿ ಪತ್ರ ಇದೆ ಎಂಬುದಾಗಿ ಗುತ್ತಿಗೆದಾರನೋರ್ವ ಕೊಳವೆ ಬಾವಿ ನಿರ್ಮಿಸಲು ಮುಂದಾದ ಸಂದರ್ಭ ಸ್ಥಳೀಯರು ಆತನ ಪ್ರಯತ್ನವನ್ನ ವಿಫಲಗೊಳಿಸಿದ ಘಟನೆ ನಡೆದಿದೆ. ಸ್ಥಳೀಯರಿಂದ ಯಾವುದೇ ಅನುಮತಿ ಪಡೆಯದೆ ಏಕಾಏಕಿ ರಾತ್ರಿ ಸಮಯದಲ್ಲಿ ಬಂದ ಗುತ್ತಿಗೆದಾರನ ತಂಡವೊಂದು ಸ್ಥಳೀಯ ಖಾಸಗಿ ಜಾಗದಲ್ಲಿ ಬೃಹತ್ ಕೊಳವೆ ಬಾವಿ ನಿರ್ಮಿಸಲು ಆರಂಭಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ತಿಳಿದಾಗ ಜಾಗೃತರಾದ ಸ್ಥಳೀಯರು ಒಂದಾಗಿ ಕೊಳವೆ ಬಾವಿ ನಿರ್ಮಾಣಕ್ಕೆ ತಡೆಯೊಡ್ಡಿದ್ದಾರೆ. ಸ್ಥಳಕ್ಕೆ ಬಂದ ಪಡುಬಿದ್ರಿ ಪೊಲೀಸರು ಗುತ್ತಿಗೆದಾರನಲ್ಲಿದ್ದ ಅನುಮತಿ ಪತ್ರ ಎನ್ನಲಾದ ದಾಖಲೆಯನ್ನ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸ್ಥಳೀಯ ನಿವಾಸಿಯಾದ ಯತೀಶ್ ಎಂಬುವರು ಈ ಕೊಳವೆ ಬಾವಿ ನಿರ್ಮಿಸಲು ನಿಮಗೆ ಅನುಮತಿ ನೀಡಿದವರು ಯಾರೋ? ಅನುಮತಿ ಪತ್ರ ತೋರಿಸಿ ಎಂದಾಗ ದರ್ಪ ತೋರಿದ ಗುತ್ತಿಗೆದಾರ ಅದನ್ನೆಲ್ಲ ಕೇಳುವುದಕ್ಕೆ ನೀನ್ಯಾರೋ? ನಿನ್ನನ್ನ ಕೊಳವೆ ಬಾವಿಯೊಳಗೆ ಹಾಕಿ ಮುಗಿಸಿ ಬಿಡುತ್ತೇನೆ ಎಂಬುದಾಗಿ ಜೀವ ಬೆದರಿಕೆ ಒಡ್ಡಿದ್ದಾನೆ. ಆದರೆ ಅಲ್ಲಿ ಜನ ಸೇರುತ್ತಿದ್ದಂತೆ ಸ್ಥಳದಿಂದ ಮರೆಯಾಗಿದ್ದಾನೆ ಎಂಬುದಾಗಿ ಸತೀಶ್ ತಿಳಿಸಿದ್ದಾರೆ. ಭತ್ತದ ಮುಲ್ಪನೆ ಆಡ ಪಂಚಾಯತಿದ ಲೆಟರ್ ಕಾಂಟ್ರಾಕ್ಟ್ ವಯಸ್ಸು ಒಂದಿನ ಆಡ ಅಪಗಾಯ ಬಂಡೆ ಈ ಒಲ್ತಾಯ ಮಾರ ಕೇಂಡೆ ನಾನು ಆ ಪುರ್ತುಡಿ ನಾನು ಆಡ ಲೆಟರ್ ತೋಪಲ್ಲ ಬಂಡೆ ಪಂಚಾಯತ್ ಎಂಕಲೆ ಅಂತಾರು ಜಾಲಡೆ ಲೆಟರ್ ಬೈದನು ಬಂಡೆ ನಿಗುಲಿಯರು ಎಂಕಲೆ ಕೇಂದ್ರ ಬಂಡೆ ಅದಕ್ಕೆ ನಾನು ಇಡೀಗೆ ಒಂದು ಮಾಲ್ಪಡ ಅಂಚ ಚೂರು ರಾಶಿ ಪಾತೇರ ಪೈ ಯಾಕೆ ಅಂದಲ್ಲ ಆತ ಮನೆ ತೆಜಿ ಬಕ್ಕ ತೂಕ ಬಂದು ಮಾತೇರು ಒಟ್ಟಾದು ಪಾತೇರ್ನಾಗ ಅಂದ ಅವೆ ನೆಲಕ್ಕೊಂದು ಪಾಡ್ದು ಒಂದು ಮಾಲ್ ಬ್ಯಾಂಡೆ ಆತೆ ಬಕ್ಕ ಜಾಸ್ತಿ ಅಲ್ಲ ಪಾತೇರ ಹೋಜಾನ ಅಂಚ ಐಕಲ್ ಬಕ್ಕ ರ್ಯಾಶ್ ಅದು ಬಕ್ಕಲ ಮೈ ಕೈ ಪಾಡ್ರೆ ಮಟ ಬತ್ತೆ ಅದ. ಸ್ಥಳೀಯ ನಿವಾಸಿ ಶರ್ಮಿಳಾ ಎಂಬುವರು ಹೇಳುವಂತೆ ಕಾನೂನುಬದ್ಧವಾಗಿಯೇ ಈ ಕೊಳವೆ ಬಾವಿ ನಿರ್ಮಿಸುವುದಾದರೆ ಸರ್ಕಾರಿ ರಜಾ ದಿನದ ರಾತ್ರಿ ಏಕೆ ಈ ಕೆಲಸ ಮಾಡಬೇಕು? ಈ ಭಾಗದಲ್ಲಿ ಸುತ್ತಲೂ ನಿತ್ಯ ದಿನ ಬಳಕೆಯ ಬಾವಿಗಳಿದೆ. ಒಂದು ವೇಳೆಯಲ್ಲಿ ಇಲ್ಲಿ ಕೊಳವೆ ಬಾವಿ ನಿರ್ಮಾಣವಾದರೆ ನಮ್ಮ ಬಾವಿಯಲ್ಲಿ ಅಂತರ್ಜಲ ಕುಸಿತಗೊಂಡು ಈ ಭಾಗದ ಜನರಾದ ನಾವು ಕುಡಿಯುವ ನೀರಿಗೂ ಪರದಾಟ ನಡೆಸಬೇಕಾದಿತ್ತು. ಆ ಕಾರಣದಿಂದ ಈ ಭಾಗದಲ್ಲಿ ಕೊಳವೆ ಬಾವಿ ನಿರ್ಮಿಸುವುದಕ್ಕೆ ನಾವು ಬಿಡುವುದಿಲ್ಲ ಎನ್ನುತ್ತಾರೆ. ಬೋರ್ವೆಲ್ ತೋಡೊಂದುಲ್ಲೇರೆ ಎಂಕಲಿ ಮೂಲು ಗುಯಲ್ಡು ನೀರಿಜ್ಜಿ ಎಂಕಲಿ ಮಲ್ಲ ಒಂಜಿ ಸಮಸ್ಯೆ ಮೂಲು ಎಂಕಲಿಗೆ ಎಂಕಲ ಪರ್ಮಿಷನ್ ದಾಂತೆ ಮೂಲು ನಿಮ್ಮಲ್ ತೊಂದುಲ್ಲೇರು ಬೋರ್ವೆಲ್ ತೋಡೊಂದುಲ್ಲೇರು ಎಂಕಲಿ ಮಸ್ತ್ ತೊಂದರೆ ಅವನುಂಡು ನೀರಿಗೆ ನಿಕುಲಿತ ಬೋರ್ವೆಲ್ ತೋಟ ಬಿಡ್ಪಾರೆ ಬೋರ್ವೆಲ್ ಎಂಕುಲು ಬುಟ್ಪೂಜೆ ಎಂಕಲಿ ಮಸ್ತ್ ಸಮಸ್ಯೆ ಉಂಟು ಎಂಕುಲು ಬೋರ್ವೆಲ್ ತೋಟ್ರೆ ಬುಟ್ಪೂಜೆ ಎಂಕುಲು. ಘಟನಾ ಸ್ಥಳಕ್ಕೆ ಆಗಮಿಸಿದ ತೆಂಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರತ್ನಾಕರ್ ಕೋಟ್ಯಾನ್ ಅವರು ಮಾತನಾಡಿ, ಗ್ರಾಮ ಪಂಚಾಯತ್ ಸಭೆಗೆ ಕೊಳವೆ ಬಾವಿ ನಿರ್ಮಾಣಕ್ಕೆ ಅನುಮತಿ ಕೋರಿ ಅರ್ಜಿಯೊಂದು ಬಂದಿದೆಯಾದರೂ ಅದಕ್ಕೆ ಸಭೆಯಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಆದರೂ ಪಿಡಿಒ ಯಾರಿಂದಲೂ ಆಕ್ಷೇಪ ಇಲ್ಲ ಎಂಬುದಾಗಿ ಗಣಿ ಇಲಾಖೆಗೆ ಲಿಖಿತ ಪತ್ರವನ್ನ ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಸಭೆಯಲ್ಲಿ ಪ್ರಶ್ನಿಸಲಾಗುವುದು. ಇದೀಗ ಕೊಳವೆ ಬಾವಿ ನಿರ್ಮಿಸುವುದು ಸ್ಥಳದ ಸುತ್ತಲೂ ಕುಡಿಯುವ ನೀರಿನ ಬಾವಿಗಳಿದೆ. ಕೊಳವೆ ಬಾವಿ ನಿರ್ಮಾಣವಾದರೆ ಸ್ಥಳೀಯರು ಸಮಸ್ಯೆ ಅನುಭವಿಸಬೇಕಾಗಿತ್ತು. ಸ್ಥಳೀಯರ ಗಮನಕ್ಕೂ ತಾರದೆ ಏಕಾಏಕಿ ಕೃತ್ಯ ನಡೆಸಿರುವುದು ಸರಿಯಲ್ಲ. ಇದರಿಂದ ಜನರಿಗೆ ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಜನರೊಂದಿಗೆ ಸೇರಿ ಯಾವ ಮಟ್ಟದ ಹೋರಾಟಕ್ಕೂ ನಾವು ಸಿದ್ಧ ಎಂದಿದ್ದಾರೆ. ಪಂಚಾಯತಿಗೆ ಬೋರ್ವೆಲ್ ತೋಟ ಪರ್ಮಿಷನ್ ಕೇಂದಿತ್ತೀರು ಅಂಡ ಎಂಕಲಿಗೆ ಪಂಚಾಯತ್ ಮುಖಾಂತರ ಪರ್ಮಿಷನ್ ಕೊರ್ರೆ ಆಪಿಗೆ ಪಂಡಿತು ಎಂಕಲಾಗಲಿ ಮನವರಿಕೆ ಮಲ್ತಿತ್ತ ಅಂಡ ಗಣಿ ಇಲಾಖೆದ ಮುಖಾಂತರ ಪರ್ಮಿಷನ್ 15 ಅನ್ ಪನ್ಪೇರು ವಾನ ಮನಿ ಎಂಚ ಗಣಿ ಇಲಾಖೆದಾಗಲ ಪರ್ಮಿಷನ್ 15 ಪನ್ಪೇದ ಬಗ್ಗೆ ಎಂಕಲಿಗೆ ಮಾಹಿತಿ ಇಜ್ಜಿ ಇತ ಅವೇನು ಸಾರ್ವಜನಿಕರು ಅವೇನು ಆಕ್ಷೇಪಣೆ ಮಲ್ತೊಂದಿಲ್ಲೇರು ಆ ಆಕ್ಷೇಪಣೆ ಮಲ್ಪನ ವಿಷಯಡು ಎಂಕಲ ಜನಕುಲ ಪಿರೋಡು ಜನಪ್ರತಿನಿಧಿಗಳಾದ ಯಾಪಲ ಜನಕುಲ ಪಿರೋಡು ಉಲ್ಲ ಪಂಡಿತು ಪನಾರ ಜನಕುಲ ವಿರೋಧ ಮಲ್ತೆ ನಿಕುಲ ವಿರೋಧ ಎಂಕಲಾಗಲೇ ಬೆಂಬಲ ಕೊರಡಾಪುಡು ಜನಕುಲ ವಿರೋಧದ ಮಿತ ಆಗಲೇ ಬೆಂಬಲ ಕೊರಡ. ಒಟ್ಟಿನಲ್ಲಿ ಕೊಳವೆ ಬಾವಿ ನಿರ್ಮಾಣಕ್ಕೆಂದು ಬಂದಿದ್ದು ಅಲ್ಲಿ ಜನ ಸೇರುತ್ತಿದ್ದಂತೆ ಸ್ಥಳದಿಂದ ಆತ ಮರೆಯಾಗಿದ್ದಾನೆ. ಈ ಬಗ್ಗೆ ಪಡುಬಿದ್ರಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.